ಕರಾವಳಿಯ ಪ್ರತಿಷ್ಠಿತ ಪತ್ರಿಕೆಯಾದ ಪಿಂಗಾರ ಪತ್ರಿಕೆಯ ವತಿಯಿಂದ 15ನೇ ವರ್ಷದ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ಈ ಬಾರಿಯ ಪ್ರಶಸ್ತಿಯನ್ನು ಸೊಳ್ಳೆ ನಿರ್ಮೂಲನಾ ಯಂತ್ರ ಮೋಸಿಕ್ವಿಟ್ ಅನ್ವೇಷಣೆ ಮಾಡಿದ ಇಗ್ನೇಷಿಯಸ್ ಓರ್ವಿನ್ ನೊರೊನಾ ಅವರಿಗೆ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರುಗಳಾದ ಅತಿ ವಂದನೀಯ ರೆವರೆಂಡ್ ಫಾದರ್ ಪೀಟರ್ ಪೌಲ್ ಸಲ್ಡಾನಾ ಅವರು ಪ್ರದಾನ ಮಾಡಿದರು. ಕರಾವಳಿಯ ಹೆಸರಾಂತ ಪತ್ರಿಕೆಗಳಲ್ಲಿ ಒಂದಾದ ಪಿಂಗಾರ ಪತ್ರಿಕೆ ವತಿಯಿಂದ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರತಿ ವರ್ಷ ಕೊಡಲಾಗುತ್ತೆ. ಈ ಬಾರಿ 15ನೇ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರುಗಳಾದ ಅತಿ ವಂದನೀಯ ರೆವರೆಂಡ್ ಫಾದರ್ ಪೀಟರ್ ಪೌಲ್ ಸಲ್ಡಾನಾ ಅವರು ಪಿಂಗಾರವನ್ನ ಅರಳಿಸಿ ಉದ್ಘಾಟಿಸಿ ಸೊಳ್ಳೆ ನಿರ್ಮೂಲನಾ ಯಂತ್ರ ಮೋಸಿಕ್ವಿಟ್ ಅನ್ನ ಅನ್ವೇಷಣೆ ಮಾಡಿದ ಇಗ್ನೇಷಿಯಸ್ ಓರ್ವಿನ್ ನೊರೊನಾ ಅವರಿಗೆ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ರು. ಬಳಿಕ ಮಾತನಾಡಿ, ಸೊಳ್ಳೆಯಿಂದ ಅನೇಕ ರೋಗಗಳು ಹರಡುತ್ತೆ. ಇತ್ತೀಚೆಗೆ ಮಂಗಳೂರಿನಲ್ಲಿ ಕೂಡ ನಾವು ಡೆಂಗ್ಯೂ ಹಾವಳಿಯನ್ನ ಕಂಡಿದ್ದೇವೆ. ಆದರೆ ಇಗ್ನೇಷಿಯಸ್ ಓರ್ವಿನ್ ನೊರೊನಾ ಅವರು ಸೊಳ್ಳೆ ಹಿಡಿಯುವ ಯಂತ್ರವನ್ನ ಕಂಡುಹಿಡಿದು ಉತ್ತಮ ಕಾರ್ಯವನ್ನ ಮಾಡಿದ್ದಾರೆ. ಈ ಸೊಳ್ಳೆಯನ್ನ ಹಿಡಿಯಲು ಅನೇಕ ಉಪಕರಣಗಳಿವೆ. ಆದರೆ ಮೋಸಿಕ್ವಿಟ್ ಯಂತ್ರ ಪರಿಸರ ಸ್ನೇಹಿಯಾದ ಯಂತ್ರ. ಈ ಯಂತ್ರದಿಂದ ಸೊಳ್ಳೆ ನಿವಾರಣೆಯ ಜೊತೆಗೆ ಉದ್ಯೋಗವೂ ಸೃಷ್ಟಿಯಾಗಿದೆ ಅಂತ ಹೇಳಿದ್ರು. ಅನೇಕ ರೋಗಗಳು ಕೂಡ ಬರ್ತವೆ. ಅವುಗಳ ಬಗ್ಗೆ ನೀವು ಉಲ್ಲೇಖವನ್ನು ಕೇಳಿದ್ದೀರಾ. ಪ್ರತ್ಯೇಕವಾಗಿ ಮಲೇರಿಯಾ, ಡೆಂಗಿ, ಈ ನಮ್ಮ ಮಂಗಳೂರು ಪರಿಸರದಲ್ಲಿ ಅನೇಕ ಮಂದಿಗೆ ಡೆಂಗಿ ರೋಗ ಬಂದು ಅನೇಕರು ನಮ್ಮ ಆಸ್ಪತ್ರೆಗಳಲ್ಲಿ ಅದರ ಚಿಕಿತ್ಸೆ ಪಡೆದು ಎಷ್ಟೋ ದಿವಸ ಅದರಿಂದ ಬವಣೆ ಪಟ್ಟಿದ್ದರು. ಈಗಲೂ ಕೂಡ ಈ ರೋಗವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗೆಯೇ ಯೆಲ್ಲೋ ಫೀವರ್, ಝಿಕಾ ವೈರಸ್ ಕ್ಯಾರಿಯರ್ ಸೊಳ್ಳೆಗಳು, ಫೈಲೇರಿಯಾ, ಇಂಥ ಅನೇಕ ರೋಗಗಳಿಗೆ ಸೊಳ್ಳೆ ಒಂದು ಕ್ಯಾರಿಯರ್ ಆಗಿ ಅದನ್ನು ಕೊಂಡೋಗಿ ಒಬ್ಬರಿಂದ ಒಬ್ಬರಿಗೆ ಜೀವನಕ್ಕೆ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಅಂತೂ ಒಂದು ಕಡೆ ನಮಗೆ ಕಷ್ಟಗಳು ಬರುವಾಗ ಇನ್ನೊಂದು ಕಡೆ ಅನೇಕ ಜೀವಿ ಜಂತುಗಳಿಗೆ ಆಹಾರ ಕೂಡ ಆಗುವಂಥ ಸೊಳ್ಳೆಗಳು ಅನೇಕ ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಈ ಖಂಡಿತವಾಗಿ ನಮ್ಮ ಓರ್ವಿನ್ ನೊರೊನಾ ಅವರಿಗೆ ಅವರ ಜೀವನದಲ್ಲಿ ಒಂದು ಉದ್ಯೋಗವನ್ನೇ ಅವರು ಸೃಷ್ಟಿಸಿದ್ದಾರೆ. ಅನೇಕ ಮಂದಿಗೆ ಈ ಸೊಳ್ಳೆಗಳನ್ನು ಹಿಡಿಯಲು ಕಂಡುಹಿಡಿಯುವ ಈ ಆವಿಷ್ಕಾರ ಮೂಲಕ. ಬಳಿಕ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದ ಇಗ್ನೇಷಿಯಸ್ ಓರ್ವಿನ್ ನೊರೊನಾ ಅವರು ಮಾತನಾಡಿ, ನನಗೆ ಈ ಪ್ರಶಸ್ತಿಯನ್ನ ಆಯ್ಕೆ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಅಭಿನಂದನೆಯನ್ನ ತಿಳಿಸ್ತೇನೆ. ನನ್ನ ಈ ಸಾಧನೆಗೆ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಗೌರವಗಳು ಲಭಿಸಿವೆ. ಆದರೆ ನನ್ನ ಹುಟ್ಟೂರಲ್ಲಿ ಕೊಡಮಾಡುವ ಈ ಗೌರವ ಬಹಳ ಸಂತೋಷ ತಂದಿದೆ. ನಮ್ಮ ಯಂತ್ರ ಹೆಣ್ಣು ಸೊಳ್ಳೆಯನ್ನ ಹಿಡಿದು ಕೊಂದು ಸೊಳ್ಳೆಯ ಸಂತತಿಯನ್ನೇ ನಿರ್ನಾಮ ಮಾಡುತ್ತೆ ಅಂತ ಹೇಳಿದ್ರು. ನೀವೆಲ್ಲರೂ ಈಗಾಗಲೇ ನೋಡಿರುವಂತೆ ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನನ್ನ ಸಂಶೋಧನೆಗೆ ಲಭಿಸಿದ್ದರೂ ನನ್ನ ಹುಟ್ಟೂರಾದ ಮಂಗಳೂರಿನಲ್ಲಿ ಇವತ್ತು ಸಿಕ್ಕಿರುವ ಈ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯು ಅತಿ ಪ್ರಾಮುಖ್ಯತೆಯದಾಗಿದೆ. ದೇವರ ಎಲ್ಲ ಸೃಷ್ಟಿಯಲ್ಲಿ ಕೇವಲ ಹೆಣ್ಣು ಸೊಳ್ಳೆಗಳಿಗೆ ಮಾತ್ರ ಅವುಗಳ ಸಂತಾನೋತ್ಪತ್ತಿಯಾಗಲು ಮನುಷ್ಯರ ಅಥವಾ ಪಶುಗಳ ರಕ್ತ ಬೇಕಾಗಿದೆ. ಮೊಸಿಕ್ವಿಟ್ ಎಂಬ ನಾಮಕರಣ ಮಾಡಲ್ಪಟ್ಟ ಹೆಣ್ಣು ಸೊಳ್ಳೆಗಳನ್ನು ಹಿಡಿದು ಸೊಳ್ಳೆಗಳ ಸಂತತಿಯನ್ನೇ ನಿರ್ನಾಮ ಮಾಡುವ ಪರಿಸರ ಸ್ನೇಹಿ ಯಂತ್ರವನ್ನು ಆವಿಷ್ಕಾರ ಮಾಡಲು ನನಗೆ ಪ್ರೇರಣೆ ಸಿಕ್ಕಿದ್ದು ನನ್ನ ತಾಯಿ ಐರಿನ್ ನೊರೊನಾರವರಿಂದ. ಸೊಳ್ಳೆ ಕಡಿತದಿಂದ ಉಂಟಾದ ಫೈಲೇರಿಯಾ ಅವರ ಎಡಗಾಲು ನೋವಿಗೆ ಕಾರಣವಾಯಿತು. ನೀವು ಟಿವಿ ಡಿಸ್ಪ್ಲೇಯಲ್ಲಿ ತೋರಿಸಿದ್ದನ್ನು ನೋಡಿರಬಹುದು. ಈ ಸಂದರ್ಭ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಸಂಚಾಲಕ ರಾಯ್ ಕೆಸ್ತಲಿನೋ, ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾ ಸುರೇಶ್ ನೆಗಲಗುಳಿ, ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ, ಪಿಂಗಾರ ಪತ್ರಿಕೆಯ ಸಂಪಾದಕರಾದ ರೈಮಂಡಿ ಖುನ್ನಾ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.